ನಾನು ಹರ್ಷಿತಾ. ಕಾರ್ವಾಪ್ಲ ಚಾನೆಲ್ಗೆ ಸ್ವಾಗತ. ಅಂಕೋಲಾದ ಹುಲಿದೇವರವಾಡ ಗ್ರಾಮಕ್ಕೆ ಹೋಗಿ ಬರಲು ಅಂಡರ್ ಪಾಸ್ ರಸ್ತೆ ನಿರ್ಮಾಣಕ್ಕಾಗಿ ಸಾರ್ವಜನಿಕರಿಂದ ಪ್ರತಿಭಟನೆ. ಅಂಕೋಲಾದ ಹುಲಿದೇವರವಾಡ ಗ್ರಾಮಕ್ಕೆ ಹೋಗಿ ಬರಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ರಸ್ತೆ ನಿರ್ಮಿಸಬೇಕೆಂದು ಆಗ್ರಹಿಸಿ ಸಾರ್ವಜನಿಕರು ಹುಲಿದೇವರವಾಡ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66 ಬಂದ್ ಮಾಡಿ ಪ್ರತಿಭಟಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಮಾತನಾಡಿ, ಹುಲಿದೇವರವಾಡ ಪುರಸಭೆ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ತೀರಾ ಹಿಂದುಳಿದ ಗ್ರಾಮವಾಗಿರುತ್ತದೆ. ಇಲ್ಲಿ ಎಲ್ಲ ಸಮುದಾಯದ ಜನರು ವಾಸವಾಗಿದ್ದು ದಿನನಿತ್ಯದ ವ್ಯಾಪಾರ ವಹಿವಾಟಿಗೆ ಅಂಕೋಲಾ ಪಟ್ಟಣವನ್ನು ಅವಲಂಬಿಸಿರಬೇಕಾಗಿದೆ. ಈ ಭಾಗದಲ್ಲಿ ವರಸಿದ್ಧಿ ವಿನಾಯಕ ದೇವಸ್ಥಾನ, ಮುಸ್ಲಿಂ ಸಮುದಾಯದ ಮಸೀದಿ, 2 ಶಾಲೆಗಳು ಮತ್ತು ಮುಖ್ಯವಾಗಿ ಸಾಲುಮರದ ತಿಮ್ಮಕ್ಕ ಪಾರ್ಕ್ಗೆ ದಿನಕ್ಕೆ ಸಾವಿರಾರು ಜನರು ಭೇಟಿ ನೀಡುತ್ತಾರೆ. ಅಲ್ಲದೆ ಶಾಲೆ, ಕಾಲೇಜು ವಿದ್ಯಾರ್ಥಿಗಳು ಹೆದ್ದಾರಿ ದಾಟಿ ಹೋಗಬೇಕಾಗುತ್ತದೆ. ಈ ಕಾರಣದಿಂದ ಅಂಡರ್ ಪಾಸ್ ರಸ್ತೆ ಅವಶ್ಯ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾವ್ಕರ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉತ್ತರ ಕನ್ನಡ ವ್ಯಾಪ್ತಿಯ ಭಟ್ಕಳದಿಂದ ಕಾರವಾರದವರೆಗೆ IRB ಕಂಪನಿಯವರು ಅವೈಜ್ಞಾನಿಕವಾಗಿ ಚತುಷ್ಪಥ ಹೆದ್ದಾರಿ ನಿರ್ಮಿಸಿದ ಪರಿಣಾಮವಾಗಿ ಮೇ 2018ರಿಂದ ಜನವರಿ 2019ರವರೆಗೆ ಒಟ್ಟು 882 ಅಪಘಾತ ಸಂಭವಿಸಿದ್ದು 195 ಮಂದಿ ಮರಣ ಹೊಂದಿದ್ದು 1541 ಮಂದಿ ಗಾಯಗೊಂಡಿದ್ದಾರೆ. ಅಲ್ಲದೆ ಅಪಘಾತ ನಡೆದ ಸ್ಥಳದ ಗುರುತಿಸುವಿಕೆಯಲ್ಲಿ ವಾಹನ ಚಾಲಕರ ಜಾಗೃತಿಗಾಗಿ ನಾಮಫಲಕ ಸರಿಯಾಗಿ ಅಳವಡಿಸಿಲ್ಲ, ಅದರಲ್ಲೂ ಟೋಲ್ ಸುಂಕ ಸಂಗ್ರಹಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪುರಸಭೆ ಸದಸ್ಯ ಅಶೋಕ್ ಶೆಡ್ಗೇರಿ ಮಾತನಾಡಿದರು. ತಹಶೀಲ್ದಾರ್ BG ಕುಲಕರ್ಣಿ ಮನವಿ ಸ್ವೀಕರಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್ ಮನವಿ ಓದಿದರು. ಈ ನ್ಯಾಷನಲ್ ಹೈವೇ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ. 1918ರಿಂದ 18 ಮೇದಿಂದ 2018ವರೆಗೆ ಮಾರ್ಚ್ವರೆಗೆ 882 ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 195 ಮಂದಿ ಮರಣ ಹೊಂದಿದ್ದಾರೆ. ಹಾಗೆ 1581 ಜನ ಇಂಜುರಿ ಆಗಿದ್ದಾರೆ. ಮೊದಲು ಯಾವ ರೀತಿ ಅಂದರೆ ಹೈವೇ ಇತ್ತು ಆವಾಗ ಇಷ್ಟು ಆಕ್ಸಿಡೆಂಟ್ ಆಗಿರಲಿಲ್ಲ. ಇವತ್ತು 4 ವೇ ಆದರೂ ಕೂಡ ಇವತ್ತು ಅವೈಜ್ಞಾನಿಕವಾಗಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋದ್ರಿಂದ ಇವತ್ತು ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಆಗಿದೆ. ನಮ್ಮ ಬೇಡಿಕೆ ಅಂದರೆ ಎಲ್ಲೆಲ್ಲಿ ತೊಂದರೆಗಳಿದೆಯೋ, ಎಲ್ಲೆಲ್ಲಿ ಆಕ್ಸಿಡೆಂಟ್ ಜೂನ್ಗಳಿವೋ ಅಲ್ಲಲ್ಲಿ ಫ್ಲೈಓವರನ್ನು ನಿರ್ಮಿಸಬೇಕು, ಅಂಡರ್ ಪಾಸ್ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಈಗ ಪಾಂಡುರಂಗರು ಇಲ್ಲಿಯ ಎಲ್ಲ ವಿಷಯದ ಬಗ್ಗೆ ಮಾತಾಡೋದು ಮತ್ತೆ ಅದ್ರ ಬಗ್ಗೆ ಹೆಚ್ಚು ಹೇಳಬೇಕಾಗುತ್ತಿಲ್ಲ. ಈಗಾಗಲೇ ನಮ್ಮ ಏರ್ಪೋರ್ಟ್ ಪ್ರಾರಂಭವಾಗಲಿದೆ. ಅದರ ಜೊತೆಯಲ್ಲಿ ಹುಬ್ಬಳ್ಳಿ ಮತ್ತು ಅಂಕೋಲಾ ರೈಲ್ವೆ ಕೂಡ ಬರುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಇವೆಲ್ಲ ಬರುವುದರಿಂದ ಇಲ್ಲಿ ಇನ್ನೂ ಹೆಚ್ಚಿನ ಸಂಚಾರ ಆಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಬೇಡಿಕೆ ನಿರಂತರವಾಗಿ ನಡೀತದೆ. ನಮ್ಮ ಹೋರಾಟ ಇದು ಇವತ್ತು ಸಣ್ಣ ಪ್ರಮಾಣದಲ್ಲಿ ಕಂಡರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ರೀತಿಯಲ್ಲಿ ನಡೀತದೆ. IRB ಅವರು ಎಲ್ಲೂ ಫಲಕಗಳನ್ನು ಹಾಕೋದಿಲ್ಲ. ಎಲ್ಲಿ ಆಕ್ಸಿಡೆಂಟ್ ಇರೋ ಅಲ್ಲಿ ಫಲಕಗಳನ್ನು ಹಾಕಬೇಕು, ಎಲ್ಲಿ ಆಕ್ಸಿಡೆಂಟ್ ಆಗ್ತದೋ ಅಲ್ಲಿ ಅಂಡರ್ ಪಾಸ್ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. ಈ ಯೋಜನೆಯನ್ನು ಮಾಡದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಈಗಾಗಲೇ ಟೋಲ್ಗಳಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ, ಹಣಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಎಲ್ಲೂ ಪೂರ್ತಿಯಾಗಿಲ್ಲ. 70% ಪೂರ್ತಿ ಆದರೆ ಟೋಲನ್ನು ಇಡಬಹುದು ಎಂಬುದು ಕಾಯ್ದೆಯಲ್ಲಿ ಬರ್ತದೆ. ಆದರೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಅವರ ರಸ್ತೆ ನಿರ್ಮಾಣ ಮಾಡಲಿಲ್ಲ. ಟನಲನ್ನು ಓಪನ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗಿದೆ ತಮಗೆ ಗೊತ್ತಿದೆ. ಈ ಒಂದು ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿರೋಲ್ಲ, ಮಾದರಿಗೇರಿಯಲ್ಲೂ ಪ್ರಾಬ್ಲಮ್ ಇದೆ. ಎಲ್ಲ ಉತ್ತರ ಕನ್ನಡದಲ್ಲಿ ಎಲ್ಲೆಲ್ಲೂ ಪ್ರಾಬ್ಲಮ್ ಇದೆಯೋ ಅಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡ್ತೇವೆ. ಇದು ಯಾವ ಸರ್ಕಾರದ ವಿರುದ್ಧವಲ್ಲ, ನಮ್ಮದು ಇರೋದು ಏನು ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಇದನ್ನು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಈಗ ಏನು IRB ಅವರೇನು ಕೈಗೊಂಡಿದ್ದಾರಲ್ಲ ಆ ಒಂದು ಅವೈಜ್ಞಾನಿಕವಾದ ರಸ್ತೆಗಳನ್ನು ಸರಿಪಡಿಸಬೇಕು, ಅಂಡರ್ ಪಾಸ್ ಮಾಡಬೇಕು ಎಂಬುದು ನಮ್ಮ ಬೇಡಿಕೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಬೇಕು
ಜಾತಕ್ಕಾಗಿ ಹೋರಾಟ ಬೇಕು. ಅಯ್ಯಯ್ಯೋ 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 ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ 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 ಜಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ದಿನ ನಮಗೆ ಕಾಡಲಿದೆ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ನಾವು ನಮ್ಮ ಊರಿಗೆ ಅಂಡರ್ ಪಾಸ್ ಆಗಲೇಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಬಂದ ನಂತರ ಎಲ್ಲರಿಗೂ ಮೊದಲದಾಗಿ ಸ್ವಾಗತವನ್ನು ಕೊಡ್ತೇನೆ. ಆ ರೀತಿ ಹೋರಾಟವನ್ನು ನಾವು ಮಾಡೋದು ಅನಿವಾರ್ಯ ಆಗ್ತದೆ. ಹಿಂದಿನ ಅಧಿಕಾರಿ ಕೋರ್ಟ್ನ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಸರ್ಕಲ್ ಮಾಡ್ತೀವಿ ಎಂಬತ್ತೇಳು ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.